ಇದು ಬೆಳಿಗ್ಗೆ ನಾನು ಇದಕ್ಕೆ ಈ ಫುಡ್ನ ಹಾಕ್ತೀನಿ ನೋಡಿ. ಒಂದಿಷ್ಟು ಫುಡ್ ಹಾಕಿರ್ತೀನಿ. ನನಗೆ ಒಂದು ಅಂದಾಜಿದೆ ಇಷ್ಟು ನನಗೆ ಎಷ್ಟು ತಿನ್ನುತ್ತೆ ಅನ್ನೋದು. ಇದು ಇಷ್ಟು ತಿಂದು ಸ್ವಲ್ಪ ಉಳಿಯುತ್ತೆ ನನಗೆ ಮಾರನೇ ದಿನಕ್ಕೆ. ಹಾಗಾಗಿ ಇದು ಅಲ್ಲಿ 4 ಮಾತ್ರ ಇದೆ, ಅದಕ್ಕೆ ಅಷ್ಟು ಹಾಕ್ತಿದ್ದೀನಿ. ಇದಾದರೆ ನಮ್ಮ ಸ್ವಲ್ಪ ಜಾಸ್ತಿ ಬೇಕು, ಕೆಳಗಿರುವಂಥ ಹಾಕ್ತಿದ್ದೀವಿ. ನಾನು ಆವಾಗ ಕ್ಲೀನ್ ಮಾಡಿ ಹಾಕ್ತೀನಿ. ಯಾಕಂದರೆ ಇದರಲ್ಲಿ ಎಲ್ಲ ಕಸಗಡ್ಡೆ ಇರ್ತದೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಕ್ಲೀನ್ ಮಾಡಿ ಹಾಕ್ತೇನೆ. ಇದರಲ್ಲಿ ಇಟ್ಬಿಡುವ. ಆ್ಯಕ್ಚುಲಿ ಈ ಕೇಜು ನಾನು ರೆಡಿ ಮಾಡಿರುವಂಥದ್ದು. ನಾನು ಇಲ್ಲಿ 2 ಸ್ಟೆಪ್ ಮಾಡಿದ್ದೀನಿ. ಇಲ್ಲೊಂದು ಇಲ್ಲಿ ನೀರು ಇಡಲಿಕ್ಕೆ, ಮತ್ತು ಇಲ್ಲೊಂದು ಸ್ಟೆಪ್ ಮಾಡಿದ್ದೀನಿ, ಇದು ಫುಡ್ ಇಡಲಿಕ್ಕೆ. ಇದನ್ನೀಗ ಮೇಲೆ ಇಡ್ತೇನೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಎದ್ರೂ ಕೂಡ ನನ್ನ ಫಸ್ಟ್ ಕೆಲಸನೇ ಇದೆ. ನಾನು ಆ್ಯಕ್ಚುಲಿ ಫಿಶ್ ಇದೆ, ಆ ಫಿಶ್ಗೆ ನಾನು ಫುಡ್ ಹಾಕ್ತೀನಿ. ಅದಾದ ನಂತರ ಕಾಫಿ ಕುಡಿದು ಅದಕ್ಕೆ ಬೆಳಿಗ್ಗೆ ಫಸ್ಟ್ ಎದ್ರೂ ಕೂಡ ನಾನು ಮಾಡೋ ಕೆಲಸ ಅಂತಂದರೆ ಇದಕ್ಕೆ ನೀರು ಇಡ್ತೀನಿ. ಯಾಕಂದರೆ ಮುಂದಿನ ಇಟ್ಟಿರ್ತೀನಿ, ಆ ನೀರು ಸ್ವಲ್ಪ ಹಾಳಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ರೂ ಕೂಡ ನೀರು ಇಟ್ಬಿಡೋದು, ಫ್ರೆಶ್ ನೀರು ಸಿಗಲಿ ಅದಕ್ಕೋಸ್ಕರ. ಅದಾದ ನಂತರ ಫುಡ್ ಚೇಂಜ್ ಮಾಡ್ತೀನಿ. ಮತ್ತೇನಾದರೂ ಸೊಪ್ಪಿದ್ದರೆ ಹೆಚ್ಚು ಕೊತ್ತಂಬರಿ ಸೊಪ್ಪು ಇಲ್ಲ ಪುದೀನ ತುಳಸಿ ಹಾಕ್ತೀನಿ. ನಾನು ಇವತ್ತು ಬೆಳಿಗ್ಗೆ ಪುದೀನ ಹಾಕಿದ್ದೀನಿ, ನಿನ್ನೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಹಾಗೆ ಡೈಲಿ ಒಂದೊಂದು ಬೇರೆ ಸೊಪ್ಪನ್ನ ಹಾಕ್ತೀನಿ. ನಿನ್ನೆ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ನಿನ್ನೆ ಬೀಟ್ರೋಟ್ನ ಇಟ್ಟಿದ್ದೆ, ಇವತ್ತು ಪುದೀನ ಇಟ್ಟಿದ್ದು. ನಾಳೆ ಇದಕ್ಕೆ ನಾನು ಕ್ಯಾರೆಟ್ ಹಾಕ್ತೀನಿ. ಹಾಗೆ ದಿನ ಬೇರೆ ವೆರೈಟಿ ಏನಾದರೂ ಇಷ್ಟ ಇರ್ತೀನಿ, ತಿನ್ನುತ್ತೆ, ಖುಷಿಯಾಗಿದ್ದಾವೆ, ಹೆಲ್ದಿಯಾಗಿದ್ದಾವೆ. ಇದಕ್ಕೆ ನಾವು ಖಾಲಿ ನವಣೆ ಬರುತ್ತಲ್ಲ, ಇದ್ರ ಫುಡ್ ನವಣೆ, ಈ ನವಣೆನ ಹಾಕಿ ಬೆಳೆಸಿದ್ರೆ ಅಷ್ಟೊಂದು ಪ್ರೋಟೀನ್ ಅದು ಸಿಗಲ್ಲ ಅದರಲ್ಲಿ. ಅದೇ ರೀತಿ ನಾವು ಬೇರೆ ರೀತಿಯಲ್ಲಿ ಕೆಲವು ಫುಡ್ನ ಕೊಡಬೇಕು. ನಾನು ಅನ್ನ ಸಹ ಹಾಕ್ತೀನಿ. ಅನ್ನ ಹಾಕುವಾಗ ಉಪ್ಪು ಏನು ಹಾಕಲ್ಲ, ಖಾಲಿ ಪ್ಲೈನ್ ಅನ್ನವನ್ನು ಕೊಡ್ತೀನಿ. ಪರವಾಗಿಲ್ಲ, ತುಂಬ ಇದು ನಾನು ತಂದಿದ್ದೆ. ಆ್ಯಕ್ಚುಲಿ ಒಂದು 6 ಹಕ್ಕಿ ನಾನು ತಂದಿದ್ದು. ಈಗ ಸುಮಾರು ಇದರಲ್ಲಿ 30 ಇದೆ. ಈಗ ನನಗಿನ್ನೂ ಮರಿ ಇದೆ. ಅದು ಇದರಲ್ಲೊಂದು 6 ಮರಿ ಇದೆ, ಇದರಲ್ಲೊಂದು 5 ಮರಿ ಇದೆ. ಮತ್ತಿನ್ನು ಮೊಟ್ಟೆ ಇಟ್ಟಿದ್ದಾರೆ, ಅದರಲ್ಲಿ ಮೊಟ್ಟೆ ಇಟ್ಟಿದೆ. ಲಾಸ್ಟ್ ಅದರಲ್ಲಿ ಆ ಕಡೆ ಅದರಲ್ಲಿ ಇಟ್ಟಿದೆ, ಇದರಲ್ಲಿ ಮೊಟ್ಟೆ ಇಟ್ಟಿದೆ. ಈ ಕಡೆ ಒಂದು ಇದರಲ್ಲಿ ಇಟ್ಟಿದೆ, ಅದರಲ್ಲಿ ಇಟ್ಟಿದೆ, ಎಲ್ಲ ಮೊಟ್ಟೆ ಇಟ್ಟಿದೆ. ಮೊಟ್ಟೆ ಇಟ್ಟು ಒಂದು 18ರಿಂದ 20 ದಿನ ಬೇಕಾಗುತ್ತೆ ಮೊಟ್ಟೆ ಮರಿ ಹೊರಗೆ ಬರಲಿಕ್ಕೆ. ಅದಾದ ನಂತರ ಮರಿ ಹೊರಗೆ ಬರುತ್ತೆ. ಅದು ಮರಿ ಬೆಳೆದು ಗೂಡಿಂದ, ಅಂದರೆ ಅದು ಪಾಟ್ನ ಇಟ್ಟಿರಲ್ಲ, ಈ ಪಾಟ್ ಇಟ್ಟಿರಲ್ಲ, ಈ ಪಾಟಿನ ಹೊರಗೆ ಬರಲಿಕ್ಕೆ ಸುಮಾರು 28 ದಿನ ಬೇಕಾಗುತ್ತೆ. ಅದಕ್ಕೆ ಕೆಲವು ಸಾರಿ ಬರುತ್ತೆ, ಮತ್ತು ಹೊರಗೆ ಬಂದು ತಾನೇ ಫುಡ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ಇದೊಂದು ಮಲಗಿದ್ದು ನೋಡಿ. ನಾನು ಒಂದ್ಸಲ ಗಾಬರಿ ಆಗೋದೆ ಎಂತ ಅಂತ ನೋಡಿ. ಮಲಗಿದ್ದಾಗ ಓಡೋಗ್ತಂತಿದೆ, ಆಗ ನೋಡ್ತೀನಿ ಸುಮ್ಮನೆ ಮಲ್ಕೊಂಡಿದ್ದೆ, ಈಗ ಓಡಿ ಹೋಗ್ತಂತ ಆ ಕಡೆ ಹೋಗಿ ಅದರ ಅಡಿಯಲ್ಲಿ ಹೋಗಿ ಮಲಗಿದ್ದದು. ನಾನು ಒಂದ್ಸಲ ಎಂತಪ್ಪ ಅಂತ ಎದ್ರಿ ನೋಡಿದ್ದು. ಚಿಕ್ಕ ಮರಿ 7 ಮರಿ ಇತ್ತು, ಅದರಲ್ಲಿ 2 ಸತ್ತೋಯಿತು. ಈಗ 5 ಉಂಟು. ಅದಕ್ಕೆ ಜಾಗ ಚಿಕ್ಕದಾಗ್ತುಂಟು, ಹಾಗಾಗಿ ಚಿಕ್ಕ ಮರಿಗೆ ತುಳಿಯತ್ತದು ಜಾಗ. ನೋಡಿ ಮಲಗಿ, ಚಿಕ್ಕ ಮರಿ ಮಲಗಿದೆ ಹಾಗೆ. ಖುಷಿ ಆಗುತ್ತೆ, ಟೈಮ್ ಪಾಸಿಗೆ ಮಾತ್ರ ತುಂಬ ಖುಷಿ ಅನಿಸುತ್ತೆ. ಸುಮ್ಮನೆ ಆಟ ಆಡ್ತಿರ್ತವೆ ಏನಾದ್ರೊಂದು, ನಾವಾಗಿ ನೋಡ್ಕೊಂಡು ಕೊಡ್ತೀವಿ. ಮಾತ್ರ ಸೌಂಡ್ ಮಾತ್ರ ತುಂಬ ಬೊಬ್ಬೆ ಕೇಳುವಾಗ ಕಿರಿಕಿರಿ ಅನ್ಸುತ್ತೆ ಕೆಲವು ಸಲ. ನೋಡಿ ಕೂತ್ಕೊಂಡು ಎಲ್ಲ. ಈಗ ಮಳೆ ಬಂತಲ್ಲ, ಸ್ವಲ್ಪ ಚಳಿ ಅನಿಸ್ತಾ ಉಂಟು, ಹಾಗೆಲ್ಲ ಮುದ್ದಾಟ್ಟು ಕೂತಿದ್ದಾವೆ. ಇಲ್ಲಾಂದರೆ ಸ್ವಲ್ಪ ಆಟ ಆಡ್ತಿರ್ತವೆ. ಬೆಳಿಗ್ಗೆ ಸಂಜೆ ಭಾರಿ ಆಟ. ನೋಡಿ ಆ್ಯಕ್ಚುಲಿ ಆಸೆ ಉಂಟು ಈಗ ಫಾರಮ್ ಮಾಡಬೇಕು ಅಂತ. ಫಾರಮ್ ಅಂತಂದರೆ ಆ್ಯಕ್ಚುಲಿ ಫಾರಮ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದು ಮಾಡುವ ಅಂತ ನನಗೆ ಖುಷಿ. ಈ ಇಂಥ ಪಕ್ಷಿಗಳನ್ನ ಸಾಕೋದು ಅಂತಂದರೆ ಆ್ಯಕ್ಚುಲಿ ಫಿಂಚಸ್ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಜಾಗ ಇಲ್ಲ, ಹಾಗಾಗಿ ಬಾಡಿಗೆ ಇರೋದ್ರಿಂದ ಸರಿ ಅನಿಸಲ್ಲ. ನಮ್ಮ ಸ್ವಂತ ಆಗಿದ್ರೆ ಪರವಾಗಿಲ್ಲ, ನಾವು ಸಪ್ರೇಟಾಗಿ ಮಾಡಿ ಫಿಂಚಸ್ಗೆಲ್ಲ ಇಡ್ಬೋದಿತ್ತು. ಇನ್ನು ಫಿಂಚಸ್ ಇದೆ, ಕಾಕ್ಟೈಲ್, ಇದು ಬಜ್ಜೀಸು, ಇದು ಲವ್ ಬರ್ಡ್ಸ್ ಬರುತ್ತೆ. ಲವ್ ಬರ್ಡ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಫಿಂಚಸ್ಸಲ್ಲಿ ಬೇರೆ ಬೇರೆ ರೀತಿ ಇದೆ. ಬೆಂಗಾಲಿ ಫಿಂಚಸ್, ಗೋಲ್ಡ್ ಫಿಂಚಸ್, ಹಾಗೆ ಇನ್ನು ಜಾವ ಫಿಂಚು,
ಇನ್ಯಾವುದು ಇನ್ನೂ ಬೇರೆ ವೆರೈಟಿಗಳಿದೆ, ಒಂದು 2-3 ವೆರೈಟಿ ಇದೆ. ಕಾಕ್ಟೈಲು ಚೆನ್ನಾಗಿದೆ. ಕಾಕ್ಟೈಲ್ ಸ್ವಲ್ಪ ದೊಡ್ಡದಾಗುತ್ತೆ ಕಾಕ್ಟೈಲು. ಕೆಳಗೆ ಗೊತ್ತಿರ್ಬೋದು ಕಾಕ್ಟೈಲ್ ಏನು ಅದು. ಅದು ಹಾಗೆ ಸ್ವಲ್ಪ ನಮ್ಮ ಕೆಲವೆಲ್ಲ ಸೌಂಡ್ನದು ಇಮಿಡಿಯೇಟ್ ಮಾಡುತ್ತೆ, ಟ್ರೈ ಮಾಡುತ್ತೆ ಇಮಿಡಿಯೇಟ್ ಮಾಡಲಿಕ್ಕೆ. ಬಟ್ ಇವೆಲ್ಲ ಅಷ್ಟೊಂದು ಏನು ಯಾವುದು ಸೌಂಡ್ ಮಾಡಲ್ಲ. ಅದು ನಾನು ಕೆಲವೆಲ್ಲ ವಿಸಿಲ್ ಹಾಕಿ ಏನೋ ಸೌಂಡ್ ಮಾಡಿದಾಗ ಅದನ್ನು ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗ್ತಾ ಕೆಲವು. ನೋಡಿ ಈಗ ಇಷ್ಟು ಬೊಬ್ಬೆ ಹಿಡಿತುಂಟು, ನಾನು ವಿಸಿಲ್ ಹಾಕ್ತೀನಿ, ಸೈಲೆಂಟ್ ಆಗ್ತೀಗ. ಸೈಲೆಂಟ್ ಆಯಿತು, ಏನು ಸೌಂಡ್ ಇಲ್ಲ ಈಗ ನೋಡಿ. ಕೆಲವೆಲ್ಲ ಅರ್ಥ ಮಾಡ್ಕೊಳ್ತವೆ. ನಾನು ಹೆಚ್ಚಾಗಿ ವೀಡಿಯೋ ಮಾಡುವಾಗ ನನ್ನ ಫುಡ್ ಮೀಡಿಯಾದಲ್ಲಿ ನಾನು ವೀಡಿಯೋ ಮಾಡ್ತಿರ್ತೀನಿ. ಅದರಲ್ಲಿ ನನಗೆ ಸೌಂಡ್ ಅಷ್ಟು ಬಂದರೆ ಸರಿ ಅನಿಸಲ್ಲ, ಯಾಕಂದ್ರೆ ಕೆಲವು ಇನ್ಫಾರ್ಮೇಷನ್ ಕೊಡ್ತಿರುವಾಗ ನಾನು ಆವಾಗಾಗಿ ಒಂದು ವಿಸಿಲ್ ಹಾಕ್ತೀನಿ, ಸೈಲೆಂಟ್ ಆಗ್ತದೆ. ಈಗ ನಾನು ಮಾತಾಡ್ತಿದ್ದೀನಿ ಹಾಗಾಗಿ ಬೊಬ್ಬೆ ಹಿಡಿತದೆ, ಇಲ್ಲಾಂದರೆ ಸೈಲೆಂಟ್ 1-1/4 ಗಂಟೆ ಸೈಲೆಂಟ್ ಆಗ್ತದೆ, ಏನು ಸೌಂಡ್ ಇರೋಲ್ಲ. ನೋಡಿ ಫುಲ್ ಏನೋ ಬೊಬ್ಬೆ ಹಿಡಿತದೆ. ಈಗ ನಾವಿಲ್ಲಿ ಮಾತಾಡ್ತಿದ್ದು ಜಾಸ್ತಿ, ನಾನು ಸೈಲೆಂಟಾಗಿದ್ದರೆ ಅವು ಸೈಲೆಂಟಾಗಿ ಓದಿರ್ತವೆ. ಹೆಚ್ಚು ಬೊಬ್ಬೆ ಹಿಡಿದು ಊಟ ಮಾಡೋ ಟೈಮಲ್ಲಿ. ಈಗ ಕಮ್ಮಿ, ಮೊದಲಂತೂ ತುಂಬ ನಾವು ಊಟ ಮಾಡುವಾಗ ಹಾಗೆ ಇಲ್ಲೇ ಬರ್ತೀವಲ್ಲ ಊಟ ಮಾಡಲಿಕ್ಕೆ, ಹಾಗಾಗಿ ತುಂಬ ಬೊಬ್ಬೆ ಹಿಡ್ತಿರ್ತವೆ ಊಟ ಮಾಡೋ ಟೈಮಲ್ಲಿ. ಈಗೆಲ್ಲ ಕಮ್ಮಿ ಅಭ್ಯಾಸ ಆಯಿತು ಅವಕ್ಕೂ. ಮತ್ತೊಂದು ಸ್ವಲ್ಪ ನಾನು ಹಾಕಿದ್ದೆ ಅನ್ನವನ್ನು ಹಾಕಿದ್ದೆ, ಉಪ್ಪು ಹಾಕದೆ ಹಾಗೆ ಅನ್ನ ಸಹ ಕೊಟ್ಟಿದ್ದೆ, ತಿಂದಿದ್ದಾವೆ. ಅದು ನಮ್ಗೆ ಗೊತ್ತಾಯಿತು, ಇವತ್ತಿನದು ಇದನ್ನೇ ನಾವು ಯಾಕೆ ಬೊಬ್ಬೆ ಹಿಡಿದು ಸುಮ್ಮನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಿವತ್ತು ಸಂಡೇ ಅಲ್ವಾ, ಹಾಗೆ ಇವತ್ತು ಕಬಾಬ್ ಮಾಡೋಣ ಅಂತ ಹೊರಟೆ. ಕಬಾಬ್ ಮಾಡುವಾಗ ನಾವು ಯಾವಾಗಲೂ ಅದಕ್ಕೆ ಜೀರಿಗೆ ಮತ್ತು ಕರಿಬೇವು ಎಲೆ ಹಾಕಬೇಕು, ಸೂಪರಾಗಿ ಟೇಸ್ಟ್ ಬರ್ತದೆ. ನಾನು ತೋರಿಸ್ತೀನಿ. ನಾನು ಕಲಸಿಟ್ಟಿದ್ದೀನಿ ನೋಡಿ, ಕರಿಬೇವು ಎಲೆ ಮತ್ತು ಜೀರಿಗೆ ಹಾಕಿದ್ದೀನಿ. ನಾನು ಬೇರೆ ಯಾವ್ದು ಹಾಕ್ಲಿಕ್ಕೆ ಹೋಗಲ್ಲ. ಸ್ವಲ್ಪ ಮೆಣಸಿನ ಹುಡಿ ಮತ್ತು ಅಕ್ಕಿ ಹುಡಿ ಇದ್ದರೆ ಅಕ್ಕಿ ಹುಡಿ, ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಹುಡಿ, ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೋಸ್ಕರ ಇಷ್ಟು ಹಾಕಿ, ಮತ್ತು ಜೀರಿಗೆ ಕೊತ್ತಂಬರಿ ಜೀರಿಗೆ ಮತ್ತು ಕರಿಬೇವು ಎಲೆ, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಲೇಬೇಕು, ಯಾಕಂದರೆ ಅದು ಸ್ವಲ್ಪ ಒಳ್ಳೆಯದು ಚಿಕನಿಗೆ ಹಾಕಿದರೆ. ಹಾಗೆ ಹಾಕಿ ಮಾಡೋದು. ನಾವು ಮೊನ್ನೆ ಒಂದು ಗ್ರೈಂಡರ್ ಪರ್ಚೇಸ್ ಮಾಡಿದ್ವಿ, ಅದನ್ನೀಗ ಅನ್ಬಾಕ್ಸ್ ಮಾಡ್ತೀವಿ. ಅಂದರೆ ಅದು ಸ್ವಲ್ಪ ನಮಗೆ ಅನಿವಾರ್ಯವಾಯಿತು, ಯಾಕಂದರೆ ಮಿಕ್ಸಿಯಲ್ಲಿ ನಾವೀಗ ರುಬ್ಲಿಕ್ಕೆಲ್ಲ ಕಡುಬು ಮಾಡೋದಂದರೆ ಕುಚ್ಚಲಕ್ಕಿಯಲ್ಲಿ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಗ್ರೈಂಡರ್ ತಗೊಂಡ್ವಿ. ಅದು ಹೇಗುಂಟು ಏನು ಅಂತ ನಾನು ಈಗ ಅನ್ಬಾಕ್ಸ್ ಮಾಡ್ತೀನಿ, ಬನ್ನಿ. ದಾದ ಅಂಚ ತೂಪಿನಿ ಅವರೊಮ್ಮೆಲೆ ಸ್ಟಕ್ ಆದ್ರು, ಅದಕ್ಕೆ ನಂಗೆ ಕನ್ಫ್ಯೂಸ್ ಆಯ್ತು, ಏನು ಇವರು ಈ ಥರ ನೋಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ನಾನು 1 ವೀಕ್ ಆಯಿತು ಏನು ವಿಡಿಯೋ ಏನು ಮಾಡದೆ. ಸ್ವಲ್ಪ ಸೋಂಬೇರಿ ಅಲ್ಲಕ್ಕೆ ಡ್ಯೂಟಿನ ಇತ್ತು ನನಗೆ. ಲಾಕ್ಡೌನ್ ಎಲ್ಲ ಮುಗೀತಲ್ವಾ, ಹಾಗೆ ಡ್ಯೂಟಿನ ಸ್ಟಾರ್ಟ್ ಆಗಿದೆ. ಹಾಗೆ ಸ್ವಲ್ಪ ಮನೆಗೆ ಬಂದು ಸುಸ್ತಾಗ್ತದೆ, ಮತ್ತು ವಿಡಿಯೋ ಬೇಡ, ಮೂಡಿದರೆ ಮಾತ್ರ ಒಂದು ಸ್ವಲ್ಪ ಮೂಡ್ ಚೆನ್ನಾಗಿದೆ ವಿಡಿಯೋ ಮಾಡೋಣ ಅಂತ ಅನಿಸ್ತದೆ. ಹಾಗೆ ಮಾಡಲಿಕ್ಕೆ ಏನು ಹೋಗಿಲ್ಲ. ಮತ್ತೆ ಸ್ವಲ್ಪ ಗಾಯ ಆಗಿದೆ, ನನ್ನ ಮಗ ಸ್ವಲ್ಪ ತಲೆಯಲ್ಲಿ ಹೊಡೆದಿದ್ದಾನೆ ನನಗೆ, ಅವನ ತಲೆಯಲ್ಲಿ ಡಿಚ್ಚಿ ಹಾಕಿದ್ದಾನೆ. ಹಾಗೆ ಬನ್ನಿ, ನಾನು ಗ್ರೈಂಡರ್ ತೋರಿಸ್ತೀನಿ. ಇವತ್ತು ಮಳೆ ಬರ್ತಾ ಉಂಟು, ಹಾಗೆ ಮೂಡ್ ಬಂದಿದೆ, ಇಲ್ಲ ಅದು ನಿನ್ನೆ ಮೊನ್ನೆಲ್ಲ ಬಿಸಿಲಿತ್ತಲ್ವಾ, ಇವತ್ತು ಸ್ವಲ್ಪ ಮಳೆ ಬಂತು, ಖುಷಿ ಆಯಿತು. ಯಾಕಂದರೆ ಮಳೆ ಟೈಮಲ್ಲಿ ಮಳೆ ಬರಲೇಬೇಕು, ಮತ್ತು ನಮಗೆ ನೀರಿದ್ದು ತುಂಬ ಪ್ರಾಬ್ಲಮ್ ಆಗ್ತದೆ. ಈಗಲೇ ಸ್ವಲ್ಪ ಪ್ರಾಬ್ಲಮ್ ಕೆಲವು ಕಡೆ ಉಂಟು, ನಮಗೆ ಗೊತ್ತಾಗ್ತಾ ಇಲ್ಲ. ಮಳೆ ಬೇಕೇ ಬೇಕು. ಹೌದು, ನಮಗೆ ಗೊತ್ತಾಗಲ್ಲ, ಇಲ್ಲದವರಿಗೆ ತುಂಬ ಕಷ್ಟ ಆಗ್ತದೆ. ಅದು ಈಗ ಮಳೆ ಟೈಮ್, ಮಳೆ ಬರಲೇಬೇಕು ಅಲ್ವಾ. ನೋಡಿ, ಅನ್ಬಾಕ್ಸಿಂಗ್ ಆಗ್ತಾ ಉಂಟು ಈಗ. ಎಸ್, ಇದು ಡಬಲ್ ಕಲ್ಲು. ಆ್ಯಕ್ಚುಲಿ 3 ಬರುತ್ತೆ, ಇದರಲ್ಲಿ 2 ಇರೋದು. ಇದು ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ. ಹಾಗೆ ಇದು ತೆಂಗಿನಕಾಯಿ ತುರಿ, ನಾವು ತೆಂಗಿನಕಾಯಿ ಹೆರಲಿಕ್ಕೆ ಉಂಟಲ್ಲ, ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ, ನಾನು ತೋರಿಸ್ತೀನಿ ಹೇಗಂತ. ಇದೊಂದು ಯೂಸರ್ ಮ್ಯಾನ್ಯಲು ಮತ್ತು ಗ್ಯಾರಂಟಿ ಕಾರ್ಡ್ ಇರ್ಬೋದು ಇದರಲ್ಲಿ. ಎಸ್, ಹೌದು, ಗ್ಯಾರಂಟಿ ಕಾರ್ಡ್ ಇದೆಲ್ಲ.
ಓಕೆ ಇರಲಿ ಸೈಡಿಗೆ, ಆಮೇಲೆ ಹೋಗುವ. ದಿಪ್ಪ ನೋಡಿ, ಇದು ನಾವು ಎಲ್ಲ ಸಪರೇಟ್ ತೆಗಿಬೋದು. ಈಗ ಬರೋದು ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ, ಏನು ಸ್ಪೆಷಲ್ ಅಂತ ಏನು ಇರಲಿಲ್ಲ. ಏನಪ್ಪ ಅಂತಂದರೆ ಇದು ಕಂಪ್ನಿ ಮಾತ್ರ ನಮ್ಮ ಲೋಕಲ್ ಮಂಗಳೂರಿನ ಕಂಪ್ನಿ ಅಂತ ಬಿಟ್ಟರೆ ಬೇರೆ ಸ್ಪೆಷಲ್ ಅಂತ ಏನೂ ಇಲ್ಲ ಬೇರೆ ಇದಕ್ಕೂ. ಓಕೆ, ನಮಗಿನ್ ಬಾಕ್ಸು ಆ ಕಡೆ ಹಾಕುವ. ನೋಡಿ, ಇದೆ ಫೀಲ್ಡ್ ಸ್ಟಾರ್ ಕಂಪ್ನಿ. ಇದು ನಾನು ಫೀಲ್ಡ್ ಸ್ಟಾರ್ನ ಯಾಕೆ ತಗೊಂಡಂದರೆ ಕಂಪ್ನಿ ಲೋಕಲ್ ಒಂದು, ಇನ್ನೊಂದು ಬಂದು ಇವರ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಹಾಗೆ ನಾವು ಒಂದು ಫೀಲ್ಡ್ ಸ್ಟಾರ್ ತೊಗೊಂಡಿರೋದು. ನೋಡಿ, ಇದು ಸ್ವಿಚ್ಚು ಆನ್ ಆಫು. ಇದನ್ನು ಅಸೆಂಬಲ್ ಮಾಡಲಿಕ್ಕೆ ಆಗಿದೆ, ಏನು ತುಂಬ ಕಷ್ಟ ಇಲ್ಲ, ತುಂಬ ಈಸಿ. ನೋಡಿ, ಅವಳೇ ಮಾಡ್ತಿದ್ದಾಳೆ ಆರಾಮ್ಸೆ. ನೋಡಿ, ಮುಗೀತಾ? ಇಷ್ಟಿದೆ ಇಡೋದು. ಅದಾದ ಮೇಲೆ ನೋಡಿ, ತೆಂಗಿನಕಾಯಿ ತುರಿಲಿಕ್ಕಿದ್ರೆ ಇದನ್ನು ಹಾಕೋಬೇಕು. ಇಷ್ಟೇ, ಇದನ್ನು ಹೀಗೆ ಒಳಗಡೆ ಅಟ್ಯಾಚ್ ಮಾಡಿಬಿಟ್ರೆ ಆಯಿತು. ನೋಡಿ, ಇಲ್ಲೊಂದು ನಿಮ್ಮ ಲಾಕ್ ಅಂತಿರ್ಬೋದು, ಈ ಲಾಕು ಇದರೊಳಗೆ ಹೋಗಬೇಕು. ಹೀಗೆ ಹೋದರೆ ಆಯಿತು. ನೋಡಿ, ಇಷ್ಟೇ. ಈಗ ಇದಕ್ಕೆ ನೀವು ಇಲ್ಲಿ ಮೇಲ್ಗಡೆ ಕಾಯಿನ ಹಿಡಿದು ಕ್ಲೀನಾಗಿ ಇದನ್ನ ತುರಿಬೋದು. ಇದನ್ನು ತೆಗಿಲಿಕ್ಕೆ ಸಹ ಈಸಿ. ಹೀಗೆ ಜಸ್ಟ್ ಅದರ ಮೇಲೆ ಎಳೆದ್ರೆ ಆಯಿತು. ಎಳಿಯಾ? ಹಾಂ, ಇಷ್ಟು ತೆಗೆದ್ರೆ ಡಿಸೆಂಬಲ್ ಸಹ ಆಯಿತು. ಇನ್ನು ಚಪಾತಿ ಹಿಟ್ಟು ಇದು ಮಾಡಲಿಕ್ಕೆ ಸಿಂಪಲ್ಲಾಗಿ ಇದನ್ನು ತಿರುಗಿಸ್ಬೇಕು. ನೋಡಿ, ಇಷ್ಟೇ. ಇಷ್ಟು ತಿರುಗಿಸಿದ್ರೆ ಆಯಿತು. ಇದನ್ನು ನಾವು ಸ್ವಿಚ್ ಹಾಕಿದರೆ ತಿರುಗುತ್ತೆ. ನಾವಿಲ್ಲಿ ಚಪಾತಿ ಹಿಟ್ಟನ್ನು ಹಾಕಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕಿದರೆ ಆಯಿತು. ಇದಕ್ಕೆ ನೋಡಿ, ತೆಗಿಲಿಕ್ಕೆ ಸಹ ಹಾಗೆ ಟರ್ನ್ ಮಾಡಿದ್ರೆ ಆಯಿತು, ಬಂತು. ಇದನ್ನ ಇನ್ನು ರುಬ್ಲಿಕ್ಕೆ ಈ ಕಲ್ಲನ್ನ ಹೀಗೆ ಕ್ಲೀನಾಗಿ ಇಟ್ಟರೆ ಆಯ್ತು. ನೋಡಿ, ಇಷ್ಟೇ. ಇದನ್ನ ಮೇಲ್ಗಡೆ ಒಂದು ನೋವು ಬರುತ್ತೆ, ಇದು ಟೈಟ್ ಮಾಡಲಿಕ್ಕೆ ನಾವು ಹಾಕಬೇಕು. ಇಷ್ಟೇ. ಟೈಟ್ ಆಗಲಿಕ್ಕೆ ನೋಡಿ, ಇಷ್ಟಾದರೆ ಆಯಿತು. ಇದಕ್ಕೊಂದು ಟ್ರಾನ್ಸ್ಪರೆಂಟ್ ಆಗಿರೋಂಥ ಇದು ಫೈಬರ್ ಮುಚ್ಚಳ ಆಯಿತಾ, ಇದು ಗ್ಲಾಸ್ ಗೀಸಲ್ಲ, ಫೈಬರ್ದು ಮುಚ್ಚಳ ಹಾಕಿಬಿಟ್ರೆ ಒಳಗಡೆ ನಾವೇನಾದ್ರು ರುಬ್ಬುವಾಗ ಏನು ಹೊರಗೆ ಬರಲ್ಲ, ಮತ್ತು ಮೇಲೆ ಏನಾದರೂ ಕಸ ಏನು ಬೀಳಲ್ಲ. ಪ್ರೊಟೆಕ್ಟಿಗೋಸ್ಕರ ಇದು ಹಾಕಿರೋದು ಅಷ್ಟೇ. ಇದು ಹಾಗೆ ನಿಮಗೆ ಇದು ಹಾಕಿದಾಗ ನಿಮ್ಗೆ ಇಲ್ಲಿ ಟಚ್ ಆಗಲ್ಲ. ನೋಡಿ, ಇಲ್ಲಿ ಗ್ಯಾಪ್ ಉಂಟು ನೋಡಿ, ನಿಮ್ಗೆ ಗೊತ್ತಾಗ್ತಿರೋ ನೋಡಿ, ಇಷ್ಟು ಗ್ಯಾಪ್ ಉಂಟು ನೋಡಿ, ಇಷ್ಟು ಗ್ಯಾಪ್ ಉಂಟು. ಹಾಗಾಗಿ ನಿಮ್ಗೆ ಇದಕ್ಕೂ ಸಹ ಏನು ಟಚ್ ಆಗಲ್ಲ. ತುಂಬ ಚೆನ್ನಾಗಿದೆ, ಒಂದು ಕಾಂಪ್ಯಾಕ್ಟ್ ಆಗಿದೆ. ಇದು 2 ಲೀಟರ್ ಕೆಪಾಸಿಟಿ, ಹಾಗೆ 960 RPM ಸ್ಪೀಡು. ಇದು ಪ್ರೈಸ್ ಒಂದು ಬಾಕ್ಸಲ್ಲಿ ಎಷ್ಟುಂಟು? ಬಾಕ್ಸಲ್ಲಿ 4990 ಇದೆ. ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಇದು ಡಿಸ್ಕೌಂಟು ವ್ಯಾರಿ ಆಗುತ್ತೆ ನೀವು ಎಲ್ಲಿ ತಗೊಳ್ತೀರೋ ನನ್ನ ಮೇಲೆ. ನನಗೆ ಆಲ್ಮೋಸ್ಟ್ ಇದೊಂದು ಹೆಚ್ಚು ಕಮ್ಮಿ ಅಷ್ಟೇ ಆಯಿತು. ಹಾಗೆ ಈ ವಿಡಿಯೋ ಯಾವುದೇ ಪ್ರಮೋಷನ್ ಅಲ್ಲ, ಇದು ನಾವು ತಗೊಂಡಿದ್ದಕ್ಕೆ ಜಸ್ಟ್ ನಿಮ್ಗೆ ತೋರಿಸುವ ಅನ್ನೋದಷ್ಟು ಮಾಡ್ತಿದ್ದೆ ಅಷ್ಟೇ. 2 ಲೀಟರ್ ಕೆಪಾಸಿಟಿ, 180 ವ್ಯಾಟ್, ಸಿಂಗಲ್ ಫೇಸ್, 960 RPM ಮೋಟ್ರ್ ಇದೆ. ಇದು ನಾರ್ಮಲ್ 180 240 ವಾಟ್ಸು ಅದೆಲ್ಲ ನಾರ್ಮಲ್. ಇದರ ವೆಯ್ಟ್ ಬಂದು 15 kg ಇದೆ, ಮಿಷಿನ್ ವೆಯ್ಟು. ಇದರಲ್ಲಿ ರೈಸ್, ದಾಲ್, ವೀಟ್, ಮೈಸ್, ಮಸಾಲ, ಚಟ್ನಿ ಹಾಗೆ ಬೇರೆ ಎಲ್ಲ ನಾವು ಇದೆಲ್ಲ ರುಬ್ಕೋಬೋದು. ಇದರಲ್ಲಿ ಮಿನಿಮಮ್ 250 ml ಹಾಕಲೇಬೇಕಾಗತ್ತೆ. 250 ml ಹಾಕಿ ನಾವು ರುಬ್ಬಬೇಕು. ಖಾಲಿ ಕಲ್ಲನ್ನು ಯಾವತ್ತೂ ರುಬ್ಬಾರ್ದು, ನಿಮಗೆ ಕಲ್ಲಿನ ಕ್ವಾಲಿಟಿ ಹಾಳಾಗುತ್ತೆ. ನೀವು ಖಾಲಿಯಾಗಿ ರುಬ್ಬೋದ್ರಿಂದ ನಿಮ್ಗೆ ಇಲ್ಲಿ ನೋಡ್ಬೋದು ನೋಡಿ, ಇದರಲ್ಲಿ ಒಂದು ಗಚ್ಚಿ ಇರುತ್ತೆ. ಇದು ಮತ್ತು ನಿಮಗೆ ಇದಕ್ಕೆ ಟಚ್ ಆಗಿ ಕಲ್ಲು ನೈಸ್ ಆಗುತ್ತೆ. ಹಾಗಾಗಿ ನಾವು ಖಾಲಿ ಕಲ್ಲನ್ನ ಯಾವತ್ತೂ ರುಬ್ಲಿಕ್ಕೆ ಹೋಗಲೇಬಾರ್ದು. ಏನಾದರೂ ಮಸಾಲ ಹಾಕೊಂಡು ರುಬ್ಬಬೇಕು. ಇದರಲ್ಲಿ 2 kg ಅಕ್ಕಿನ ರುಬ್ಕೋಬಹುದು. ನಾವು ನಮ್ಮ ಅಕ್ಕನ ಮನೇಲಿ ಸಹ ಉಂಟು, ಅವಳು ಟ್ರೈ ಮಾಡಿದ್ದಾಳೆ ಸೇಮ್ ಹಾಗೆ. ಅದರಲ್ಲಿ 2 kg ಸ್ವಲ್ಪ ಡಿಫ್ರೆನ್ಸ್ ಅಂದರೆ ಅವಳದು ಇದನ್ನು ತೆಗಿಲಿಕ್ಕೆ ಆಗ್ತದೆ, ಅವಳದು ಜಸ್ಟ್ ಬಗ್ಗಿಸೋದು ಅದನ್ನು ಸಹ ತೆಗಿಲಿಕ್ಕೆ ಆಗ್ತದೆ. ಅದು 2 ರೀತಿಯಲ್ಲೂ ಸಹ ಉಂಟು. ಹಾಂ, ನಾವು ಅದು ಬೇಡ ಅಂತ ನಾವು ಈ ಥರ ತಗೊಂಡದ್ದು. ಆಲ್ಮೋಸ್ಟ್ 2 kg ಅಕ್ಕಿನ ಆರಾಮಾಗಿ ರುಬ್ಕೋಬಹುದು, ಏನು ತೊಂದರೆ ಇಲ್ಲ. ಸಾರು ಏನಾದರೂ ಮಾಡಬೇಕಾದ್ರೆ ಅವ್ರು ಹೇಳಿದರು ಎಷ್ಟು ಹಾಕಬೇಕು ಏನು ಅಂತ, ಅಷ್ಟು ಹಾಕಿ ರುಬ್ಕೊಂಡ್ರೆ ನಮಗೆ ಸೇವ್, ಏನಾಗಲ್ಲ. ಮತ್ತು ಮಾತ್ರ ನಿಧಾನ, ನಮಗೆ ಮಿಕ್ಸಿ ಅಲ್ಲಾದರೆ ಒಮ್ಮೆ ಹಾಕಿದರೆ ಗರ್ರ ಅಂತಂದರೆ ಬೇಗ ಆಗ್ತದೆ. ಇದೆಲ್ಲ ಸ್ವಲ್ಪ ನಿಧಾನ, ನಾವು 1/4 ಗಂಟೆಯಲ್ಲೇ ಆಗೋದು, ಅರ್ಧ ಗಂಟೆ ಆಗ್ಬೋದು ಅಷ್ಟೇ.
ಅಂದ್ರೆ ತುಂಬಾ ಜನ ನೆಂಟರೆಲ್ಲ ಬಂದಾಗ ನಮ್ಗೆ ಬೇಕಾಗ್ತದೆ, ಯೂಸ್ ಆಗ್ತದೆ. ಮತ್ತೆ ಈ ಮೊದಲೆಲ್ಲ ರೇಟ್ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಉಂಟು. ಒಳ್ಳೆ ತಗೊಂಡ್ರೆ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ, ಕೆಲವರಿಗೆ ಇಂಟ್ರೆಸ್ಟ್ ಇರಲ್ಲ. ನಾವು ಯಾಕೆ ತಗೊಂಡದಂದ್ರೆ ನಮಗೆ ಕುಚಲಕ್ಕಿ ಇಲ್ಲದ್ರೆ ಏನೋ ಕಡುಬು ಮಾಡಬೇಕಾದ್ರೆ ಬೇಕು ಅಂತ ತಗೊಂಡದ್ದು. ಮತ್ತೆ ತುಂಬಾ ಜನ ಬಂದಾಗ ನಮಗೆ ಮಿಕ್ಸಿಯಲ್ಲೇ ಸ್ವಲ್ಪ ಸ್ವಲ್ಪನೇ ಹಾಕಿ ಕಡಿತಾ ಕೂತ್ಕೆ ಒತ್ತಾಗ್ತದೆ. ಏನಾದರೂ ಫಂಕ್ಷನ್ ಏನಾದರೂ ಮಾಡೋದಿದ್ರೆ ಒಮ್ಮೆಲೆ ಹಾಕಿ ಕಡಿಬೋದಲ್ಲ ಅಂತ ತಗೊಂಡ್ವಿ. ನಾನು ಹೇಳಿದಲ್ಲ, ಯಾವುದು ಪ್ರಮೋಷನ್ ಅಲ್ಲ, ನಾವು ತೊಗೊಂಡಿದ್ದೆಲ್ಲ ತೋರಿಸುವ ಅಂತ ಮಾಡಿದ್ದು ಅಷ್ಟೇ. ನಾವು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಿಮಗೆ ಬೇಕು, ಯೂಸ್ ಇದೆ ಅನ್ನೋದಾದರೆ ತಗೊಳ್ಳಿ. ಆನ್ಲೈನ್ ಸಿಗೋದಿಲ್ಲ ಹೆಚ್ಚಾಗಿ, ನಾನು ನೋಡಿಲ್ಲ, ಆನ್ಲೈನಲ್ಲಿ ನೋಡಲಿಲ್ಲ. ಅವ್ರ ವೆಬ್ಸೈಟಲ್ಲಿ ಸಿಗ್ಬೋದು, ಫೀಲ್ಡ್ ಸ್ಟೋರ್ ನೋಡಿ, ಬೇಕಾದ್ರೆ ಟ್ರೈ ಮಾಡಿದ್ದೀನಿ. ತುಂಬ ಸೌಂಡ್ ಕೇಳ್ತಿರ್ಬೋದಲ್ಲ, ಹಚ್ಚಿದೆಲ್ಲ ಲವ್ ಬರ್ಡ್ಸ್ ತೋರಿಸ್ತೀನಿ ನಾನು. ಸುಮಾರು ಒಂದು 30 ಇದೆ. ನಿಮಗೆ ಅದನ್ನೆಲ್ಲ ಕ್ಲೀನಾಗಿ ತೋರಿಸ್ತೀನಿ. ಹಾಗೆ ನಾನು ಬೆಳಿಗ್ಗೆ ಎದ್ದರೂ ಕೂಡಲೇ ನಾನು ಹೆಚ್ಚು ಕೆಲಸ ಮಾಡೋದು ಇದ್ರದ್ದೇ ಫಸ್ಟ್ ಒಂದು ಕೆಲಸನೇ. ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ ಅವ್ರು ಸಹ. ಬೆಳಿಗ್ಗೆ ಆದ್ರೂ ಕೂಡ ಈಗ ಅಂತ ಬೆಳಿಗ್ಗೆ ಬೇಗ ಆಗುತ್ತೆ. ಹಾಗಾಗಿ 5:45-6 ಗಂಟೆಗೆಲ್ಲ ಎದ್ದು ಸ್ಟಾರ್ಟ್ ಆಗುತ್ತೆ. 5:15ಗೆ ಸ್ಟಾರ್ಟ್ ಆಗ್ತದೆ. ನಾನು ಅಲ್ರಾಮ್ ಇಡುವಾಗ ನಂದು ಅಲ್ರಾಮ್ ಸೌಂಡ್ ಆಗುವಾಗ ಇವರೆಲ್ಲ ಎದ್ದಿರ್ತಾರೆ. ನಾನು ಹಾಗೆ ಹೆಚ್ಚಮ್ಮಿ 6:15-6:30 ಅಂತ ಹೇಳ್ತೀನಿ. ಎದ್ದು ಅದಕ್ಕೆ ಫುಡ್ ಇಡೋದು, ನೀರು ಇಡೋದು ಎಲ್ಲ ಮಾಡಿ ತೋರಿಸ್ತೀನಿ. ಅಷ್ಟೇ ಏನೆಲ್ಲ ಇರ್ತೀನಿ, ಅದಕ್ಕೆ ಏನೆಲ್ಲ ಹಾಕ್ತೀನಿ ಅದೆಲ್ಲ. ನನಗೆ ಮಧ್ಯಾಹ್ನಕ್ಕೆ ರೆಡಿ ಆಗಬೇಕು. ಅದು ಕಬಾಬ್ ಫ್ರೈ ಮಾಡಬೇಕು, ಮತ್ತು ಅನ್ನಕ್ಕಿಟ್ಟಿಲ್ಲ, ಅನ್ನಕ್ಕಿಡಬೇಕು. ಸ್ವಲ್ಪ ಕೆಲಸ ಉಂಟು, ನಾನು ಕೆಲಸ ಮುಗಿಸ್ತೀನಿ. ಅಡುಗೆ ರೆಡಿ ಆಗಬೇಕು. ಮತ್ತು 1 ಗಂಟೆ ಅಷ್ಟೊತ್ತು ಕೇಳ್ತಾರೆ ಏನು ಮಾಡಿದೆ ಇಷ್ಟೊತ್ತು ಅಂತ. ಅದಕ್ಕೆ ಅಡುಗೆ ರೆಡಿ ಆದರೆ ಆಯಿತು. ಹೊಟ್ಟೆ ಹಸಿವಾಗುತ್ತಲ್ಲ, ಊಟ ಮಾಡಬೇಕಲ್ಲ. ಹಾಗೆ ನಮಗೆ ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದರೂ ಮುಗಿಯಲ್ಲ. ಸುಮ್ಮನೆ ಆಯ್ತಾ, ಮಾಡೋದೆಲ್ಲ ಅತ್ತೆ, ಎದು ತಗೊಳ್ಳೋದು ಮಾತ್ರ ಹೇಳು. ಇಲ್ಲ, ನಾನು ಮಾಡ್ತೀನಲ್ಲ. ಇಲ್ಲ ಅತ್ತೆ ಮಾಡೋದು. ಪಾಪ ಅವ್ರಿಗೆ ಆ ಕಡೆ ಹೋಗಿದ್ದೆ, ಎಲ್ಲ ಕೇಳ್ತಿದ್ದಾಳೆ ನಾನು ಮಾಡೋದು ಅಂತ. ಅಲ್ಲ, ಮಾಡ್ತಾಳೆ. ಕೆಲವು ಚಿಕನ್ ಕಬಾಬು ಅದೆಲ್ಲ ಇವಳೆ ಮಾಡೋದು. ಮಾಮೂಲಾಗಿ ರಜೆ ಇದ್ರೆ ಇವಳು ಮಾಡ್ತಾಳೆ, ಇಲ್ಲ ಅಂತಂದ್ರೆ ಅತ್ತೆ ಮಾಡ್ತಾರೆ. ಯಾಕಂದ್ರೆ ಅವಳಿಗೆ ಟೈಮ್ ಸಿಗಲ್ಲ. ಅಂದ್ರೆ ಬೆಳಿಗ್ಗೆ ಬೇಗ ಹೋಗ್ತೀನಿ, ಹೋಗಿ ಮಧ್ಯಾಹ್ನದ ಅಡಿಗೆಲ್ಲ ನಮ್ಮ ಅಮ್ಮನೇ ಮಾಡೋದು, ಏನು ಮಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ಮನೆಯಲ್ಲಿ ಬಂದು ಸಂಜೆ ಬರುವಾಗ ನಮ್ದೆಲ್ಲ ರೆಡಿ ಆಗಿರ್ತದೆ, ನಾನೇನು ಮಾಡಿ ಮತ್ತೆ ಆಮೇಲೆ ಬಂದು ಕೂತ್ಕೊಳ್ಳೋದು, ಒಂದು ಮೊಬೈಲ್ ಒತ್ತೋದು ಅಷ್ಟೇ ಮಾಡೋದು, ಇಲ್ಲ ಟಿವಿ ನೋಡೋದು. ಮತ್ತೇನು ಮಾಡ್ಲಿಕ್ಕೆ ಹೋಗಲ್ಲ. ಸ್ಟಿಚ್ ಮಾಡೋಣ ಅಂತ ಒಮ್ಮೆ ಎನಿಸ್ತೀನಿ. ಮೊನ್ನೆ 1-2 ಡ್ರೆಸ್ ಸ್ಟಿಚ್ ಮಾಡಿದೆ. ಸ್ಟಿಚ್ ಏನೋ ನನಗೆ ಹೊಲಿಯೋಕ್ಕೆಲ್ಲ ಬರಲ್ಲ. ನನ್ನ ಬಟ್ಟೆ ಟೈಟ್ ಫಿಟ್ ಏನಾದರೂ ಇದ್ದರೆ ಅದನ್ನು ಸ್ಟಿಚ್ ಹಾಕೊಂಡು ಹೋಗ್ತೀನಿ ಅಷ್ಟೇ. ಮತ್ತು ಇವರಿಗೆ ಸ್ವಲ್ಪ ಬರ್ತದೆ, ಆದರೆ ಮಾಡಲ್ಲ. ಸುಮ್ಮನೆ ಒಂದು ಮಿಷಿನ್ ಉಂಟು ನಮ್ಮ ಮನೆಯಲ್ಲಿ, ಯಾವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ. ನನ್ನ ಮಗನ ತುಂಬಾ ಸಂತೆ ಎಲ್ಲ ಉಂಟು, ಒಂದು ಆಟ ಸಾಮಾನೆಲ್ಲ ಇಟ್ಟಿದ್ದಾರೆ ಮೇಲೆ. ಮಳೆ ಬಂತು, ಹಾಗೆ ಬಟ್ಟೆನೆಲ್ಲ ಒಳಗೆ ತಂದು ಹಾಕಿದ್ವಿ. ಹಾಗೆ ಇಲ್ಲೇ ಉಂಟು. ನಾನು ಅಡಿಗೆ ರೆಡಿ ಮಾಡ್ತೀನಿ. ನಮ್ಮ ಸಾವುಕಾರ ಬಂದ್ ನೋಡಿ, ಇಷ್ಟೊತ್ತು ಎಲ್ಲೆಲ್ಲೋ ತಿರುಗಡೆ ಹೋಗಿದ್ದ. ನೋಡಿ ಈಗ ಬಂದಿದ್ದಾನೆ. ಮನೆಗೆ ಹೋಗಿದ್ರು. ಇದು ರವೇನಿ ಬ್ಯಾಗ್ ಆಂಟಿ ಇಲ್ಲ ಹೇಳಿ, ಬರೀ ಪೋಕ್ರಿ ಅಂದ್ರೆ ಹೋಗ್ರಿ. ಓಡ್ದ ನೋಡಿ, ಶುರು ಆಯ್ತು ಒಂದು ಆಟ ಈಗ. ಬರೀ ಪೋಕ್ರಿ ಅಂತಂದ್ರೆ ಉಂಟಲ್ಲ, ಆ ಗಾಡಿ ಒಂದು JCB ಉಂಟು, ಅದನ್ನೆಲ್ಲ ತೋರಿಸ್ತೀನಿ ಇಲ್ಲಿ ನೋಡಿ. ಅದೇನೋ ಕಿತ್ತೇನೋ ಹಾಕಿದಾನೆ ಈಗ. ರಾದೇವು ಬರ್ತೈತಿ ಗೊಬ್ಬರ ಭಯಂಕರ ಮಾರ. ಎತ್ತು ಗೊಬ್ಬು ನೀರು ಹಾಗೆ ತಿರುಡ ಆಯ್ತು. ಎಲ್ಲ ನೋಡಿ, ಇದೆಲ್ಲ ಗುಜರಿ ಸಾಮಾನು ನೋಡಿ, ಎಲ್ಲ ಗುಜರಿ ಸಾಮಾನು ಇವಂದು ಆಯ್ತಾ. ಈಗ ರಾಶ್ ಆಗಿಟ್ಟಿದ್ದಾನೆ. ಒಂದು ತೆಗೆದ ಇಲ್ಲಿ ಬಿಸಾಡ್ದ, ಇನ್ನೊಂದು ತೆಗೆದು ಈಗ ಅಲ್ಲಿ ಆಟ ಆಡ್ತಿದ್ದಾನೆ. ಮತ್ತು ಎಲ್ಲದನ್ನ ಹಾಳು ಮಾಡೋದ್ರಲ್ಲಿ ಮಾತ್ರ ನಂಬರ್ 1. ನೋಡಿ, ಇದರದ್ದು ಚಕ್ರ ಇಲ್ಲ, ತುಂಡಾಗಿದೆ. ಆ JCB ಏನು ಬರುತ್ತೆ ಕೊಟ್ಟೆ, ಅದಿಲ್ಲ. ಇಲ್ಲೊಂದಿತ್ತು, ಅದು ಇಲ್ಲ. ಎಲ್ಲ ತಿಂದು ನೋಡಿ, ಅಡಿಗೆ ಮಿಷಿನ್ ಇತ್ತು, ಅದು ಇಲ್ಲ, ಏನಿಲ್ಲ. ಎಲ್ಲ ನಾರ್ಮಲ್ ಮಾಡಿ ಹಾಕಿದ್ದಾನೆ. ಆಟ ಆಡೋದು ಮಾತ್ರ ತುಂಬ ಉಂಟು ನೋಡಿ, ಎಲ್ಲ ತೈತ ನೋಡಿ. ಈಗೆಲ್ಲ ತೆಗ್ದು ಹಾಕ್ತಾನೆ, ಆಮೇಲೆ ತುಂಬಿಸೋದಿಲ್ಲ. ತುಂಬಿಸ್ಲಿಕ್ಕೆ ಅವನ ಅಜ್ಜಿ ಇಲ್ಲ ಅಂದರೆ ಅವನ ಅಮ್ಮ ಬರಬೇಕೇನು. ಹೋ ದಿಂಜವನೇ ಇರ್ಬೇಕಾ ಇನ್ನು ಅಪ್ಪು. ಈಗ ನಮ್ಮ ಸದ್ವಿನಿಗೇನೋ ಹೇಳಲಿಕ್ಕೆ ಉಂಟಂತೆ.
ಹಾಗೆ ಅವನ ಹತ್ರ ಕೇಳೋ ಎಂತ ಅಂತ. ಹಾಂ, ನನ್ನಪ್ಪಂದು ಲಾಲಿಪಾಪ್ ಕಾಣೋದು ಅದೊಂದು ಕೋಲ್ ಉಂಟು, ಅಲ್ಲ ಲೈಟ್ ಬರುತ್ತೆ, ಮ್ಯಾಜಿಕ್ ತೋರಿಸ್ತೀನಿ. ಉಂಟು ಅಂಚತ್ತು ಅಂದೇ ಇಂಚಣತೆ ಇಂಚ ಮಲ್ತದು ಇಂಚಪ್ಪ ಅಂದೆ ಪೊಲ್ಲದಲ್ಲಿ ಅಂದೇ ಕಡಕಾಣ ಇತ್ತೆ ಇಂಚ ಅಲ್ಪಡು. ಎಸ್ ನೋಡಿ ಮ್ಯಾಜಿಕ್. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಎಂತೆಲ್ಲ ಮಂಗ ಮಾಡ್ತಾರೆ ಅಂದರೆ, ನನಗಿದು ಗೊತ್ತಿರಲಿಲ್ಲ. ನಾವು ಮೊನ್ನೆ ತಗೊಂಬಂದಿದ್ದು, ನಾನು ಮೊನ್ನೆ ಒಂದು ನಾರ್ಮಲ್ ಹತ್ತಿಲ್ಲ ಅದು ಇರಲಿಲ್ಲ, ಆಗ ಇದು ತಗೊಂಬಂದೆ. ಇದರಲ್ಲಿ ನೋಡಿದ್ರೆ ಲೈಟ್ ಬರ್ತದೆ, ಏನೇನೋ ಮ್ಯಾಜಿಕ್ ಅಂತೆ. ಬಾ ಎಂತೆಲ್ಲ ಮಂಗ ಮಾಡ್ತಾರೆ ಅಂತಂದರೆ ನೋಡಿ, ನೋಡ್ಬೋದು ಎಷ್ಟು ಲೈಟ್ ಬರ್ತಾನೆ ನೋಡಿ. ಅದಕ್ಕೆ ಒಂದಿಗೆ ಮ್ಯಾಜಿಕ್ ಅಂತೆ. ಇದರಲ್ಲಿ ಮಸ್ತ್ ಮ್ಯಾಜಿಕ್ ಬರುತ್ತೆ. ಲಾಲಿಪಾಪ್ ಉಂಟು, ಮೂರುಂಟು ಲಾಲಿಪಾಪ್. ಗೊತ್ತಾಯ್ತಾ ಫ್ರೆಂಡ್ಸ್? ಅಪ್ಪು ಪುಚ್ಚೆಂಚ ಕಲ್ಪನಿ ನಾಯಿ ದನ ಪೆತ್ತ ಪೆತ್ತ ಮೇಕೆ ಮೇ ಮೇ ಮೇಕೆ ಮೇಕೆ ಮೇ ಬೇತೆ ಆನೆ ಚಿಕ್ಕವ್ ನಾಯಿ ಆನೆ ಆನೆ ಕೋರಿ ಎಲ್ಲಿ ಪುಚ್ಚೆ ಕಂಜಿ ಕಚ್ಚದ ಕಂಜಿ ಫಾಕ್ಸ್ ನರಿ ನರಿ ಬೀರ್ ಹೈ ಫೈ ಯಸ್ ಮೇಕೆ ಇಂಚ ಮೇಕೆ ಬಿಡಲ್ಲ ಇದೆ ಇಂಚ ಮಾಡಿ ಕುಂತಿದೆ ತೋಜ್ಜಿ ಒಂದು ತೋಜ್ಜಿ ಹಾಂ ನೆಂಚಿದೆ ನೆಂಚಿದ ನಿಂದ ಯಾವುದು ಯಾವುದು ಈ ಮೇ ಯಾವುದು ಮೇ ಯಾವುದು ಮೇ ಮೇಕೆ ಟೆಲಿಫೋನ್ ಅದು ತಿಂತೀನಿ ನೀವು ಹೇಗೆ ಬಲ್ದಾ ಇರೆ ಇರು ಬಲ್ದಿದ್ದಾರೆ ಐಕಿತ್ತು ಬಲ್ದಾ ಇರನಾ. ವಾ ಓಕೆ ಸ್ನೇಹಿತರೆ, ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಇದೆ ಅಂದ್ಕೊಳ್ತೀವಿ. ಇಷ್ಟ ಇದೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾರೆ. ಸಬ್ಸ್ಕ್ರೈಬ್ ಆಗಿ ನಿಮಗೆ ಅದು ಫ್ರೀಯಾಗಿರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ, ಹಾಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ನಾವು ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ವೀಡಿಯೋ ಬರುತ್ತೆ. ಆಗ ನಾವು ವ್ಲಾಗಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ, ನಾನು ಮೊನ್ನೆ ಹೇಳಿದೆ ಡಿಫ್ರೆಂಟಾಗೆಲ್ಲ ವ್ಲಾಗ್ನ ಮಾಡುವ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದು ತುಳು ಮತ್ತು ಕನ್ನಡನ ಮಿಕ್ಸ್ ಮಾಡಿ ಮಾಡುವ ಅಂತ, ಒಂದೇ ರೀತಿ ಬೇಡ ಅಂತೇಳಿ. ಮತ್ತೆ ನನಗೆ ಕೆಲವರು ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ನೀವು ಮಾತಾಡೋದಕ್ಕೂ ಚೆನ್ನಾಗಾಗ್ತದೆ, ಕನ್ನಡ ತುಳು ಮಿಕ್ಸ್ ಮಾಡಿ ಮಾತಾಡ್ತೀರಾ, ಚೆನ್ನಾಗಾಗ್ತದೆ, ಕಂಟಿನ್ಯೂ ಮಾಡಿ, ವಿಡಿಯೋ ಡೈಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮಾಡಲಿಕ್ಕೆ ಸ್ವಲ್ಪ ನಾನು ಉದಾಸೀನ ಅಂತಲೇ ಹೇಳ್ಬೋದು, ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ. ನನಗೇನೆ ಯಾಕೋ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ಗೊತ್ತಿಲ್ಲ, ಸ್ವಲ್ಪ ಹುಷಾರಿಲ್ಲದಾಗೆ ಏನೋ ದೇಹಕ್ಕೆ ಏನೋ ಸುಸ್ತು ಏನೋ ಅನಿಸ್ತಾ ಉಂಟು. ಹಾಗೆ ಸ್ವಲ್ಪ
ಉದಾಸೀನದಲ್ಲೇ ಬಿಟ್ಬಿಟ್ಟೆ. ಹಾಗೆ 1 ಮಂತ್ ಆಗಿತ್ತು ನಾನು ಏನು ವಿಡಿಯೋ ಮಾಡಿದೆ. ಮತ್ತೆ ಮೊನ್ನೆ ಇವರು ಮತ್ತೆ ನಮ್ಮ ಮಗ ಸೇರಿ ಇಬ್ಬರು ಸೇರಿ ವಿಡಿಯೋ ಮಾಡಿದ್ರು. ನಾನು ಯಾವಾಗ ಏನು ಬಂದಿಲ್ಲ. ಟ್ರೈ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನನಗೆ ಒಬ್ರು ತುಂಬ ಇಷ್ಟದ ಬರೆದು ಹಾಕಿದ್ದಾರೆ, ಮೇಡಮ್ ಕಂಟಿನ್ಯೂ ಮಾಡಿ, ನಾವು ಸಪೋರ್ಟ್ ಮಾಡ್ತೀನಿ ಅಂತ. ಅಷ್ಟೆಲ್ಲ ನಮಗೆ ಪ್ರೀತಿ ತುಂಬಿ ಕಮೆಂಟ್ ಹಾಕಿದ್ದಾರೆ. ಅವರಿಗೆ ತುಂಬ ತುಂಬ ಧನ್ಯವಾದ. ಖಂಡಿತ ವಿಡಿಯೋ ಮಾಡಿ ಹಾಕ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಬೇಕು. ನಿಮ್ಮ ಸಪೋರ್ಟ್ ಮಾಡ್ತಾ ಇದೆ, ಖಂಡಿತ ನಾವು ಒಂದು ಮೇಲೆ ಬರಬೇಕು ಅಂತ ತುಂಬ ಆಸೆ ಉಂಟು. ಗೊತ್ತಿದ್ದೀನಿ, ನನಗೆ ಬೇರೆ ಏನು ಹೇಳಲಿಕ್ಕೆ ಗೊತ್ತಿಲ್ಲ. ನನಗೆ ಹೇಗೆ ಮನಸ್ಸಿಗೆ ಅನಿಸ್ತದೆ ಹಾಗೆ ಹೇಳಿದ್ದೀನಿ. ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಮತ್ತೆಂತ ಗೊತ್ತಾ, ನಮಗೆ ಡೈಲಿ ವ್ಲಾಗ್ ಮಾಡ್ಬೋದು. ನಾವೀಗ ಅಂದರೆ ಲಾಕ್ಡೌನ್ ಎಲ್ಲಿ ಹೊರಗೆ ಹೋಗ್ತಾ ಇಲ್ಲ, ಒಳಗಡೆನೆ ಏನು ಹೇಳಿದ್ನೇ ಹೇಳಬೇಕಾಗತ್ತೆ. ಹಾಗಾಗಿ ಏನು ಮಾತಾಡಬೇಕು, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಮನೆ ಟೂರ್ ಏನು ಮಾಡ್ಬೇಕಂದ್ರೆ ನಮ್ದು ಜಾಸ್ತಿ ದೊಡ್ಡದೇನು ಮನೆ ಅಲ್ಲ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೇ. ನಾವು ರೆಂಟಿಗೆ ಇರುವುದು, ಸಣ್ಣ ಮನೆಯೇ ನಮ್ಮದು. ಹಾಗೇನು ಕೆಲವು ನನಗೆ ಒಂದು 4 ಜನ ಕಮೆಂಟಲ್ಲಿ ಹೇಳಿದ್ರು, ಮೇಡಮ್ ನಿಮ್ಮದು ಕಿಚನ್ ರೂಮ್ ತೋರಿಸಿ. ಕಿಚನ್ ಇದು ಖಂಡಿತ ಮಾಡ್ತೀನಿ, ತುಂಬ ಐಟಮ್ ಎಲ್ಲ ಉಂಟು. ಅದು ಇದು ರೆಸಿಪಿ ಮಾಡಲಿಕ್ಕೆ ಅಂತ ಮಾಡ್ತೀನಿ, ಬಟ್ ವಿಡಿಯೋ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಫಸ್ಟ್ ಟ್ರೈ ಮಾಡ್ತೀನಿ, ಆಮೇಲೆ ಕೆಲವೊಮ್ಮೆ ವಿಡಿಯೋ ಮಾಡ್ತೀನಿ, ಇಲ್ಲದೆ ಮನಸ್ಸಾಗಲ್ಲ. ಹಾಗೆ ತಂದಿಟ್ಟು ತುಂಬ ಐಟಮ್ ಎಲ್ಲ ಉಂಟು. ಮಾಡಲಿಕ್ಕೆ ಮಾತ್ರ ಇನ್ನೂ ಟೈಮ್ ಕೂಡಿ ಬಂದಿಲ್ಲ. ಮತ್ತೆ ನಮ್ಮದು ಮನೆ ದೊಡ್ಡದಿಲ್ಲ, ಇದೊಂದು ಹಾಲು, ಒಂದು ಬೆಡ್ರೂಮ್, 3rd ಬಾತ್ರೂಮ್, ಕಿಚನ್ ಇಷ್ಟೇ ಇರೋದು. ಸ್ವಂತ ಮನೆ ಆಗಬೇಕು, ಆಗ್ತದೆ, ದೇವ್ರ ಕೈ ಬಿಡಲ್ಲ. ಅದೊಂದು ಆಸೆ ಉಂಟು, ತುಂಬ ಹೋಪ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಆದರೂ ಒಂದು ಮನೆ ಆಗಲೇಬೇಕು ಅಂತ. ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆ ಆಗಬೇಕು. ಅವ್ರು ಹೇಳ್ತಾರೆ ನನಗೆ ಆಗುವ ಟೈಮಲ್ಲಿ ಎಲ್ಲನೂ ಆಗ್ತದೆ ಅಂತ. ಆಗ್ತದೆ. ನಮ್ಗೆ ಟೆನ್ಷನ್ ತಗೊಳ್ಳೋಂಥ ಅಭ್ಯಾಸ ಇಲ್ಲ, ಟೆನ್ಷನ್ ತಗೊಳ್ಳೋದಿಲ್ಲ ಯಾವುದಕ್ಕೂ. ಹೌದು, ಈಗ ಹೇಗಿದ್ದೀನಿ ಇವತ್ತಿನ ಯೋಚನೆ ಮಾಡ್ತೀನಿ, ನಾಳೆ ಯೋಚನೆ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ನಾಳೆ ನೋಡೋಣ, ನಾಳೆ ಯೋಚನೆ ಅಂತಲ್ಲ, ನಮ್ದು ಅಂತ ಒಂದು ಸ್ವಂತ ಇದ್ರೆ ಒಂದು ಏನೋ ನೆಮ್ಮದಿ. ಸಣ್ಣದಿರ್ಲಿ, ಗುಡಿಸಲಿರ್ಲಿ ಅಥವಾ ಅರಮನೆ ಬೇಕು ಅಂತ ನಾನು ಹೇಳಿಲ್ಲ. ಸಣ್ಣ ಮನೆ ಇದ್ರು ಸಾಕು, ನಮ್ದು ಅಂತ ಇರ್ತದಲ್ವಾ. ಏನೊಂದು ಮುಂದೆ ನಮ್ಮ ಜೀವನ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ನನ್ನ ಮಗ ದೊಡ್ಡವನಾಗ ಆಗೋದ್ರಿಂದ ಮುಂಚೆ ನನಗೆ ಒಂದು ಮನೆ ಬೇಕು ಅಂತ ತುಂಬ ಆಸೆ ನನಗೆ. ನಾನು ಆ್ಯಕ್ಚುಲಿ ಬೆಳಿಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಸ್ಟೋರಿ ಓದಿದೆ. ಎದ್ದು ಕೂಡಲೇ ನಾನು ವಾಟ್ಸಪ್ ಬಂದು ಓದಿದೆ, ತುಂಬ ಫೀಲ್ ಅನಿಸ್ತು. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದು ಏನನ್ನೋದು. ನನಗೆ ತಂದು ತೋರಿಸಿದ್ರು, ನೀನು ಓದು ಅಂತ. ನಿಜ ಜೀವನದಲ್ಲಿ ಆಗುವಂತ ಘಟನೆನೇ ಅದು. ಈಗ ತುಂಬ ಕಡೆ ಹಾಗೆ ಆಗ್ತಾ ಉಂಟು. ನಾವು ಏನು ಒಳ್ಳೆಯವರು ಅಲ್ಲ, ನಾವೇನು ಮಾಡಿಲ್ಲ ಅಂತಲ್ಲ, ಎಲ್ಲರ ಲೈಫಲ್ಲಿ ಆಗುವಂಥದ್ದೇ. ಯಾರಿಗೆ ಗೊತ್ತು ನಾಳೆ ನಮಗೆ ಒಂದೆಲ್ಲ ಆಗಬಹುದು. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಏನಿತ್ತು ಅನ್ನೋದನ್ನ. ನೋಡೋಣ, ಸಾಧ್ಯ ಒಂದು ಚಿಕ್ಕ ಸ್ಟೋರಿ ಥರನೇ ಒಂದು ಮಾಡಿರ್ಬೇಕು, ತೋರಿಸೋಣ. ಆ್ಯಕ್ಚುಲಿ ನನಗೆ ತುಂಬ ಫೀಲ್ ಆಯಿತು. ನಾನು ಬೆಳಿಗ್ಗೆ ನಾನು ಓದಿದಾಗ ತುಂಬಾ ಫೀಲ್ ಆಯಿತು. ಹಾಗೆ ವಿಡಿಯೋ ತೋರಿಸಿದೆ, ಓದು, ನೆಕ್ಸ್ಟ್ ನಮ್ಮ ಲೈಫಲ್ಲಿ ಹೇಗೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದು. ಆ್ಯಕ್ಚುಲಿ ನನಗೆ ಓದುವಾಗ ಸ್ವಲ್ಪ ದುಃಖನೇ ಆಯಿತು ಆ್ಯಕ್ಚುಲಿ ನನಗೆ ಕೇಳುವಾಗ. ಯಾಕಂದರೆ ನಾನು ಅಲ್ಲಿರುವಂಥ ಪಾತ್ರದಲ್ಲಿ ನಾನಾಗಿದ್ದೆ. ಹಾಗಾಗಿ ನನಗೆ ತುಂಬ ದುಃಖ ಅನಿಸ್ತು. ಹಾಗೆ ನಮ್ಮ ರೆಸಿಪಿಗಳನ್ನೆಲ್ಲ ನಾವು ಫುಡ್ ಮೀಡಿಯಾ ಚಾನಲ್ ಹಾಕ್ತಾ ಇರ್ತೀವಿ. ನೀವು ರೆಸಿಪಿಗಳು ಬೇಕಂತಂದರೆ ಆ ಚಾನಲ್ಗೆ ಹೋಗಿ ಅಲ್ಲಿ ಸಹ ನೋಡಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ರೆಸಿಪಿಗಳು ನೋಡ್ಬೋದು. ಹಾಗೆ ತುಂಬಾ ಆಯುರ್ವೇದಿಕ್ ಇನ್ಫಾರ್ಮೇಷನ್ಗಳನ್ನ ಸಹ ನೋಡ್ಬೋದು. ಗಿಡಮೂಲಿಕೆ ಬಗ್ಗೆ ಇಂಟ್ರೆಸ್ಟ್ ಇರೋದು ಆ ಚಾನಲ್ಗೆ ಹೋಗಿ ನೀವು ಅಲ್ಲಿ ಸಹ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ವಿಡಿಯೋ ಸಹ ನೀವು ನೋಡಿ. ಓಕೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಸಿಗ್ತೀವಿ. ಇಬ್ಬರೂ ಇಲ್ಲ 3 ಜನ, ಅಲ್ಲಿ ಒಬ್ಬ ಇದ್ದಾನೆ. ಒಂದು ಎಲ್ಲ ಸಾಮಾನೆಲ್ಲ ಕೆಳಗೆ ಬಿದ್ದಿದೆ, ಅವನಿಗೆ ಸಾಮಾನೆಲ್ಲ ಕೆಳಗೆ ಬಿದ್ದಿದೆ. ಆಗೀಗ ಅವನು ಫುಲ್ ಬಿಸಿ. ಇನ್ನು ಅವನಿಗೆ 3 ವಿಷಯ. ಅವನಿಗೆ 3 ವಿಷಯದಲ್ಲಿ, ಒಂದು ಟಿವಿ, ಮೊಬೈಲ್, ಆಟ. ಈ 3 ಆಟ ಮಾಡ್ತಿರುವಾಗ ಈ ಕಡೆ ಬಾಂಬ್ ಆಗಿದೆ ನನಗೆ ಗೊತ್ತಿರಲ್ಲ. ಹೀಗೆ ನೋಡಿ, ಬರೆಯುವಾಗ ಮಾತ್ರ ನೀವು ಏನೇ ಕರೆದ್ರು ಬೇಗ ಗೊತ್ತಾಗ್ತದೆ. ಬರೀಲಿಕ್ಕೆ ಓದ್ಲಿಕ್ಕೆ ಏನಾದ್ರು ಕೂರಿಸಿದ್ರೆ ನಾವು ಈಗ ಊಟ ಮಾಡುವಂದು ಪಟ್ಟ ಓಡ್ ಬರ್ತಾನೆ. ಆಗ ಅವನಿಗೆ ಹಸಿವು, ನಿದ್ದೆ, ಸ್ನಾನ ಎಲ್ಲ ಬೇಗ ನೆನಪಾಗುತ್ತೆ. ಮತ್ತೆ ಅಂದತ್ತ ಅಂದು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಸಿಗ್ತೀನಿ. ಬಾಯ್.